ಮೀನುಗಾರಿಕಾ ಸಮುದಾಯದಲ್ಲಿ ಹಿಂದುಳಿದವರು ಮೂಲ ನದಿ ಮೀನುಗಾರರು ಅವರಿಗೆ ರಕ್ಷಣೆ ಕೊಡುವುದು ಸರ್ಕಾರದ ಕರ್ತವ್ಯ. ಆದರೆ ಈಗ ಮರಳುಗಾರಿಕೆಯಿಂದ ಈಗ ಅವರು ಸಾಕಷ್ಟು ಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಅಖಿಲ ಭಾರತ ಮೀನುಗಾರರ ಪರಿಷತ್ತಿನ ಉಪಾಧ್ಯಕ್ಷರಾದ ವಾಸುದೇವ್ ಬೋಳೂರು ಹೇಳಿದರು. ಅವರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಮೂಲ ನದಿ ಮೀನುಗಾರರು ಮರುವಾಯಿ ಸಿಗಡಿಯನ್ನ ಹಿಡಿದು ಜೀವನ ನಡೆಸುತ್ತಿರುವವರು. ಆದರೆ ಈಗ ಮರಳುಗಾರಿಕೆಯಿಂದ ಅವರ ಜೀವನ ಕಷ್ಟವಾಗಿದೆ. ಈ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ನೀಡಿದ್ರು ಏನು ಪರಿಹಾರ ಇಲ್ಲ ಎಂದು ಹೇಳಿದರು. ಅತಿ ಬಡತನದಲ್ಲಿರುವಂಥವರು ಅಥವಾ ಅತಿ ಹಿಂದುಳಿದ ಪರಿಸ್ಥಿತಿಯಲ್ಲಿರುವವರೆಂದರೆ ಈ ನದಿ ಮೀನುಗಾರಿಕೆ ಮಾಡುವವರು. ಇವರ ಬಗ್ಗೆ ಜಾಗೃತಿ ವಹಿಸುವಂಥದ್ದು ಅಥವಾ ರಕ್ಷಣೆ ಕೊಡುವಂಥದ್ದು ಯಾವುದೇ ಸರ್ಕಾರ ಆಗಲಿ, ಅದು ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಅತ್ಯಗತ್ಯ. ನಮ್ಮಲ್ಲಿ ಮೀನುಗಾರರಲ್ಲದೆ ಮೀನುಗಾರ ಮಹಿಳೆಯರು ನಮ್ಮ ಈ ಸಂಘಟನೆಯಲ್ಲಿದ್ದಾರೆ. ಅವರು ಅದರಲ್ಲಿ ಮೀನುಗಾರರು ಮಾತ್ರ ಅಲ್ಲ, ದಲಿತರು ಇದ್ದಾರೆ. ಅಂದರೆ ಮರುವಾಯಿ ಅಂತ ಇದೆ. ನಾನು ಸಣ್ಣದಿರುವಾಗ ನಾನು ತೆಗೀಲಿಕ್ಕೆ ಹೋಗ್ತಿದ್ದೆ. ಮರುವಾಯಿ ಕಲೆಕ್ಟ್ ಮಾಡುವಂಥ ಒಂದು ಪರಿಸ್ಥಿತಿ ಮಹಿಳೆಯರಿಗೆ. ಅಂತ ಆ ಮಹಿಳೆಯರಿಗೂ ಆ ಮರುವಾಯಿ ಸಂಗ್ರಹ ಮಾಡುವಂಥ ಪರಿಸ್ಥಿತಿ ಇದು ದೊಡ್ಡ ತಡೆ ಈ ಹೊಯ್ಗೆ ತೆಗೆಯುವವರಿಂದ ಆಗ್ತಾಯಿದೆ. ಮೀನುಗಾರಿಕೆಗೆ ಮಾಡಲಿಕ್ಕೆ ದೊಡ್ಡ ತಡೆ ಇದೆ. ನಮಗೆ ಊಟಕ್ಕೆ ಇಲ್ಲದಂಥ ಪರಿಸ್ಥಿತಿ ಉಂಟು ಮಾಡ್ತಾ ಇದ್ದಾರೆ. ಅದಲ್ಲದೆ ಅತಿ ಬಡತನದಲ್ಲಿರುವಂಥ ಮೀನುಗಾರರು ದಲಿತರು ತೆಗೆಯುತ್ತಿರುವ ಮರುವಾಯಿ ಇದನ್ನು ತೆಗೆಯದಂಥ ದುಸ್ಥಿತಿ ನಮ್ಮ ಈ ಮೀನುಗಾರರಿಗೆ ಇದೆ. ಈ ಒಂದು ಅತಿ ಹಿಂದುಳಿದ ಹಿಂದೆ ಇರುವಂಥ ಮೀನುಗಾರರ ಬಗ್ಗೆ ಚಿಂತನೆ ಮಾಡೋದು ಇದು ಯಾವುದೇ ಸರ್ಕಾರ ಆಗಲಿ ಅವರದು ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಈ ಸಂದರ್ಭ ಮೂಲ ನದಿ ಮೀನುಗಾರರ ಸಂಘದ ಅಧ್ಯಕ್ಷ ಹರೀಶ್ ಪುತ್ರನ್, ಪ್ರಧಾನ ಕಾರ್ಯದರ್ಶಿ ನವೀನ್ ಸಾಲ್ಯಾನ್, ಸದಸ್ಯರಾದ ಉಷಾ, ಸುರೇಂದ್ರ ಉಪಸ್ಥಿತರಿದ್ದರು.